ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೇವಾ ಸಂಸ್ಥೆ ಬಂಟರ ಸಂಘ ಸುರತ್ಕಲ್ ಇದರ ಆಶ್ರಯದಲ್ಲಿ ಬಂಟರ ಯಾನೆ ನಾಟವರ ಮಾತೃಸಂಘ ಮತ್ತು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಹಯೋಗದೊಂದಿಗೆ ಸುರತ್ಕಲ್ ಗೋವಿಂದದಾಸ್ ಕಾಲೇಜು ಮೈದಾನದಲ್ಲಿ ಬಂಟರ ಕ್ರೀಡೋತ್ಸವ ನಡೆಯಿತು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಪಥಸಂಚಲನದಲ್ಲಿ ಭಾಗವಹಿಸಿ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಸಮಾಜ ಸೇವೆಯ ಜೊತೆಗೆ ಕ್ರೀಡೆಗೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಿದೆ. ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕ್ರೀಡಾಳುಗಳಿಗೆ ಒಕ್ಕೂಟ ನಿರಂತರವಾಗಿ ಸಹಾಯ ಮಾಡುತ್ತಿದೆ ಎಂದು ಐಕಳ ಹರೀಶ್ ಶೆಟ್ಟಿ ಹೇಳಿದರು. ನಮ್ಮ ವೆಲ್ಕಮ್ ಸ್ಪೀಚ್ ಆಡಿ ಮಾತೆರಲಾಗಲಿ ಅಭಿನಂದನೆ ಸಲ್ಲಿಸಾವೆ. ನಮ್ಮ ಬಂಟೇರು ನನ್ನ ಮೇನ್ ವಿಷಯದಾದವನ್ನಾಗ ಬಂಟಂಗ ಮಾತಾಡೋದಿಲ್ಲ ಕೆಲಸ ಮತ್ತೊಂದು ಮಾತಾ ಬಂಟೇರು ನಾವು ಒಟ್ಟಿಗೆ ಅದು ಯೂನಿಟಿ ಇರ್ತದೆ. ಇನ್ನು ಪ್ರೇಮಣ್ಣನಗಳು ಇನ್ನು ನಮ್ಮ ನಳಿನ್ ಕುಮಾರ್ ಕಟೀಲ್ ಉಳ್ಳೇರು ML ಲೈನ್ ಜನ ಉಳ್ಳೇರು ಅಕಲ ಮಾತಾ ನಮ್ಮ ಸಪೋರ್ಟ್ ದೇತೊಂದು ನಮ್ಮ ಸಂಘಟನೆ ನಮ್ಮ ಬಲ ಮಲ್ಪೋಡು ನಮ್ಮ ಯೂನಿಟಿ ಉಳ್ಪೋಡು ಈಚೆನೆ ಕ್ರೀಡಾಕೂಟ ಭಾರಿ ಶೋಕಡು ಇತ ಬಂಡೆ ಪುಂಜೇರು ನೆಕ್ಸ್ಟ್ ವರ್ಷ ಮಲ್ಲ ಭಾರಿ ಮಲ್ಲ ಕ್ರೀಡಾಕೂಟ ಮಲ್ಪರೊಂದು ಮುಂಬೈಡು ಒಂಜಿ ಕ್ರೀಡಾಕೂಟಕ್ಕೂ 5,000-6,000 ಜನ ಆಪೇರು ತುಂಬ ಸುರುಟ್ ಮಲ್ಪಲ 100-200 ಜನ ಇತ್ತೇರು. ಯಾನು 7 ವರ್ಷ ಆಯ್ತಾ ಚೇರ್ಮನ್ ಆಗುತ್ತೆ. 7 ವರ್ಷ ಕಾಣೇರು ಬಯ್ಯಮುಟ್ಟ ವಿಶ್ವನಾಥ್ ಶೆಟ್ಟಿ ಉಳ್ಳೇರು ಐಕ್ ಸಾಕ್ಷಿ ಎಗುಲು ಇಡೀ ಟೀಮ್ ಕಾಣೇರು ಬಯ್ಯಮುಟ್ಟ ಮತ್ತು ಐಟು ಪಿಕ್ಚರ್ದಾಗ ಆಡು ಇಂಡಸ್ಟ್ರಿಯಲ್ದಾಗ ಆಡು ಬಿಸ್ನೆಸ್ದಾಗಲು ಮಾತಿರಲ್ಲ ಐಟು ಆಯ್ಮೆಂದ ಮಾತೆ ಒಟ್ಟಿಗೆ ಅದು ಬಯ್ಯ ನಾವೊಂದು 5,000 ಜನ 10,000 ಜನ ಬರ್ತಾರೆ ಇತ್ತೆ ಅವೇ ಒಂದು ಸ್ಪೋರ್ಟ್ಸ್ ಕಂಟಿನ್ಯೂ ಒಂದೊಂದು. ಸಮಾರಂಭದ ಅಧ್ಯಕ್ಷತೆಯನ್ನು ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಸುಧಾಕರ್ ಪೂಂಜ ಅವರು ವಹಿಸಿದ್ರು. ಸುರತ್ಕಲ್ ಬಂಟರ ಸಂಘ ನಿರಂತರ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿದ್ದು ಇದಕ್ಕೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮತ್ತು ಬಂಟರ ಮಾತೃ ಸಂಘ ಪ್ರೋತ್ಸಾಹ ನೀಡುತ್ತಿದೆ. ಕೃಷಿ, ವೈದ್ಯಕೀಯ, ಕ್ರೀಡೆ, ಶಿಕ್ಷಣ, ಸಾಂಸ್ಕೃತಿಕ, ಸಮಾಜ ಸೇವೆ ಹೀಗೆ ಪ್ರತಿ ವಿಭಾಗದಲ್ಲೂ ಮಹಿಳೆಯರ ಮತ್ತು ಯುವ ಸಮುದಾಯದ ಬೆಂಬಲ ಪಡೆದು ಸಂಘ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ನಮ್ಮ ಜಾಗತಿಕ ಬಂಟರ ಬಣ್ಣಗ ಇಂಗೊಂಚೂರು 2-3 ವರ್ಷದಿಂಚಿ ರೆಡ್ಡೆ ಕಾರ್ಯಕ್ರಮ ಮಾಡ್ತಂದಿಲ್ಲ. ನಮ್ಮ ನಿಕಟೂರು ಅಧ್ಯಕ್ಷರು ಬರಲಿಕ್ಕೆ ಸಾಧಾರಣ ಮಕ್ಕಳ ಏರು ದಾನಿನಗಳ ಕಾಸು ದೆತೊಂದು ಏರು ಆರ್ಥಿಕಗಳು ತಿರೋಪೆರ ಅಕ್ಲೆಗೆ ಸಾಧಾರಣ ಯಾನು ಪೋಯಿನ ಮೀಟಿಂಗ್ ಬೇರೆ 1,25 ಲಕ್ಷ ಚಿಲ್ಲರೆ ಕಲೆಕ್ಷನ್ ಮಾಡ್ತದೆ. ಸಾಧಾರಣ 80,000 ಆಗಿನುತ್ತ 7 ಜನಕ್ಕೆ ನೇನೆ ಆರ್ಥಿಕಗಳು ಪಿರೈತನಗಳು ಪಡೆದರೆ ಐಟು ನಮ್ಮ ವೈದ್ಯಕೀಯ ಅದುಪ್ಪು ಇಲ್ಲು ಕಟ್ಟಣ ಅದುಪ್ಪು ಅಥವಾ ಮದ್ಮೆ ಆದಿನ ಪಂಚಕಲ ಮದ್ಮೆ ಆಲ್ಪನೆಗೆ ಅದುಪ್ಪು ಈ ಕ್ರೀಡೆಗೆ ಅದು ಸಪೋರ್ಟ್ ಅದು ಎಡ್ಡೆ ಸಪೋರ್ಟ್ ಅದು ಮಾಡ್ತಿದ್ದೇವೆ. ಎನ್ನ ಟೈಮ್ ಕೊಡಕ್ಕೆ ಅದು ಸಾಧಾರಣ 3 ವರ್ಷ ಹೆಂಗೆ ಜಸ್ಟ್ ನಟ್ಟ ಬೆನ್ನೆಲುಬಾದ ಇತ್ತಿಲಕ್ಕನೆ ಈ ಸಂಘ ನನಗೆ ಸಪೋರ್ಟ್ ಮಾಡ್ತಾರೆ. ಅರ್ಜಿ ಕೊಡಲ್ಲ ಬಿಡೋದು ಅಂತ ಮತ್ತೊಂದಿಲ್ಲ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಒಕ್ಕೂಟದ ಉಪಾಧ್ಯಕ್ಷರಾದ ಕರ್ನೆರೆ ವಿಶ್ವನಾಥ್ ಶೆಟ್ಟಿ, ಬಂಟರ ಮಾತೃ ಸಂಘದ ಕೋಶಾಧಿಕಾರಿ ಕೃಷ್ಣ ಪ್ರಸಾದ್ ರೈ, ಒಕ್ಕೂಟದ ಜೊತೆ ಕಾರ್ಯದರ್ಶಿ ಸತೀಶ್ ಅಡಪ ಸಂಕಬೈಲ್, ಕ್ರೀಡಾಪಟು ರೋಹಿತ್ ಕುಮಾರ್ ಕಟೀಲು ಭಾಗವಹಿಸಿದ್ರು. ಸಮಾರಂಭದಲ್ಲಿ ಐಕಳ ಹರೀಶ್ ಶೆಟ್ಟಿ, ಮೇಯರ್ ಪ್ರೇಮಾನಂದ ಶೆಟ್ಟಿ, ರೋಹಿತ್ ಕುಮಾರ್ ಕಟೀಲ್ ಅವರನ್ನು ಸನ್ಮಾನಿಸಲಾಯಿತು. ಅದೇ ರೀತಿ ಸಂಘದ ವ್ಯಾಪ್ತಿಯಲ್ಲಿ 10 ಮಂದಿ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪುರಸ್ಕೃತರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಸಂಘದ ಉಪಾಧ್ಯಕ್ಷ ಲೋಕಯ್ಯ ಶೆಟ್ಟಿ ಮಂಚೂರು, ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ಸುರತ್ಕಲ್, ಕೋಶಾಧಿಕಾರಿ ರತ್ನಾಕರ್ ಶೆಟ್ಟಿ ಸುರತ್ಕಲ್, ಜೊತೆ ಕಾರ್ಯದರ್ಶಿ ಪುಷ್ಪರಾಜ್ ಶೆಟ್ಟಿ ಕೊಡಂಬೂರು, ಸಂಘಟನಾ ಕಾರ್ಯದರ್ಶಿ ದೇವೇಂದ್ರ ಶೆಟ್ಟಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಜಗನ್ನಾಥ್ ಶೆಟ್ಟಿ ಬಾಳ, ಕ್ರೀಡಾ ಕಾರ್ಯದರ್ಶಿ ಹರೀಶ್ ಶೆಟ್ಟಿ ಕಾಟಿಪಳ, ಮಹಿಳಾ ವೇದಿಕೆಯ ಅಧ್ಯಕ್ಷೆ ಚಿತ್ರಾ ಜೆ ಶೆಟ್ಟಿ, ಮಹಿಳಾ ಕ್ರೀಡಾ ಕಾರ್ಯದರ್ಶಿ ಅಕ್ಷಿತಾ ಜೆ ಶೆಟ್ಟಿ ಉಪಸ್ಥಿತರಿದ್ದರು. ಅನೂಪ್ ಶೆಟ್ಟಿ ಪ್ರಾರ್ಥನೆಗೆ ಇದ್ರು, ಲೋಕಯ್ಯ ಶೆಟ್ಟಿ ಸ್ವಾಗತಿಸಿದ್ರು, ಪ್ರವೀಣ್ ಶೆಟ್ಟಿ ವಂದಿಸಿದ್ರು, ರಾಜೇಶ್ವರಿ ಡಿ ಶೆಟ್ಟಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.